ಕಾಶಿಮಠದ 21ನೇ ಪೀಠ ಗುರುಕಾರ್ಯರು ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯರನ್ನ ಮಿತ್ತು ಸುರತ್ಕಲ್ ಪೊಲೀಸ್ ಸ್ಟೇಷನ್ ಸುಳ್ಳು ಕೇಸ್ ಪಾಡಿದ್ದು GSB ಟೆಂಪಲ್ ಅಸೋಸಿಯೇಷನ್ ಗುರುಕಾರ್ಯ ಬುಕ ಲೆಕ್ಕ ಪರಿಶೋಧಕರು ಜಗನ್ನಾಥ ಕಾಮತ್ ಸುದ್ದಿ ಮಾಧ್ಯಮದ ಕ್ರೀಡ ಪಂತೇರು GSB ಟೆಂಪಲ್ ಅಸೋಸಿಯೇಷನ್ ಗುರುಕಾರ್ಯ ಬುಕ ಲೆಕ್ಕ ಪರಿಶೋಧಕರು ಜಗನ್ನಾಥ ಕಾಮತ್ ಸುದ್ದಿ ಮಾಧ್ಯಮದ ಎಡಪಾತಿರ್ದು ಕಾಶಿಮಠದ 21ನೇ ಪೀಠಾಧೀಶರು ಶ್ರೀ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಲು ದೂರದಾರರಾದಿಪ್ಪುನ ರಾಘವೇಂದ್ರ ಪನ್ಪುನಾರಿಗೆ ಕೆಲವು ಅಧಿಕಾರ ಕರ್ತವ್ಯ ಜವಾಬ್ದಾರಿಯನ್ನು ವಹಿಸದಿತ್ತೇರು ಅವೆನ್ನು ಸರಿಯಾದ ಮಲ್ಪಂದೆ ಮಠದ ಪಣವನ್ನು ಒಟ್ರಾಸಿ ಖರ್ಚು ಮಲ್ತನೆಕ್ ಅರೆನ ಬೇಲೆಡ್ದೇ ಇದುಂಡು ಸ್ವಾಮೀಜಿರಿಗೆ ಅಪಮಾನ ಮಲ್ಪೊಡುಂದೇ ಹಾಳು ಉದ್ದೇಶೋಡು ಕೇಸ್ ಪಾಡ್ನೆಕ್ ಮಠ ಬುಕ್ಕ ಭಕ್ತರನ ಕೂಟ ವಿರೋಧ ಮಲ್ಪೊಂಡು ಮಠದ ಆಡಳಿತ ಮಂಡಳಿ ಮಾತ ರೀತಿಯ ಹೋರಾಟ ನಡಪಾಯರ ತೀರ್ಮಾನದಿತ್ತುಂಡು ಕಾನೂನು ತೆರಿ ನಗಡ ಪಾತಿರದು ಕಾನೂನು ರೀತಿಯ ಹೋರಾಟ ಮಲ್ಪೊಂಡು ಜಗನ್ನಾಥ ಕಾಮತ್ ಪಂಡೇರು ಮುಂದೆ ಕೋರ್ಟ್ನಲ್ಲಿ ಈ ಬಗ್ಗೆ ಬಂದಾಗ ಸಮೇತ ಇವರು ಹೇಳ್ತಾರೆ, ಅಫಿಡವಿಟ್ನಲ್ಲಿ ಹೇಳ್ತಾರೆ, ಇದು ನನ್ನದಲ್ಲ, ಇದು ಕಾಶಿಮಠ ಸಂಸ್ಥಾನದ ಆಸ್ತಿ ಅಂತ ಹೇಳ್ಕೊಂಡು ಕಾಶಿಮಠ ಸಂಸ್ಥಾನಕ್ಕೆ ಸೇರಿದ್ದು ಅಂತ ಹೇಳ್ಕೊಂಡು ಇದೆಲ್ಲ ಈ ಬ್ಯಾಕ್ಗ್ರೌಂಡ್ ಇದ್ದರೂ ಸಮೇತ ನೀವು ನೋಡಿರ್ಬೋದು FIRನಲ್ಲಿ ಕ್ಲಾಸ್ ನಂಬರ್ 5 ಅವರು ಹೇಳ್ತಾರೆ ಇಟ್ ಈಸ್ ಎ ಪರ್ಸ್ನಲ್ ಡೆಪಾಸಿಟ್ ಅಂತ ಹೇಳ್ಕೊಂಡು ಪರ್ಸ್ನಲ್ ನನ್ನದು ವೈಯಕ್ತಿಕವಾದಂತಹ ಒಂದು ದುಡ್ಡು ಅಂತ ಹೇಳುವಂಥ ರೀತಿಯಲ್ಲಿ ಅಲ್ಲಿ ಕೇಸ್ ದಾಖಲೆ ಮಾಡ್ತಾರೆ. ಪೊಲೀಸ್ನವ್ರಿಗೆ ಗೊತ್ತಿರೋದಿಲ್ಲ, ಅವ್ರು ಏನು ದಾಖಲೆ ಮಾಡಿದರೆ ಅದನ್ನು FIRಲ್ಲಿ ರಿಜಿಸ್ಟರ್ ಮಾಡಿಕೊಂಡಿರ್ತಾರೆ. ಇಂತಹ ಒಂದು ಸಂಸ್ಥಾನದ ಒಂದು ಏನು ಡೆಪಾಸಿಟ್ ಇದ್ದಾವೆ ಅದನ್ನು ತನ್ನ ವೈಯಕ್ತಿಕ ಅಂತ ಹೇಳುವಂಥದ್ದು ಒಂದು ಸುಳ್ಳು. ಎರಡನೇದು, ಇವರಿಗೆ OS 34/2000 3rd ಎಡಿಷನಲ್ ಡಿಸ್ಟ್ರಿಕ್ಟ್ ಕೋರ್ಟ್ ತಿರುಪತಿಯಲ್ಲಿ ಆರ್ಡರ್ ಆಗ್ತದೆ. ಆರ್ಡರ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗ್ತದೆ, ಪರ್ಪೆಕ್ಚುವಲ್ ಇಂಜಂಕ್ಷನ್ ಕೊಡ್ತಾರೆ, ನೀವು ಕಾಶಿಮಠ ಸಂಸ್ಥಾನದ ಯಾವುದೇ ವ್ಯವಹಾರದಲ್ಲಿ ನೀವು ತೊಡಗಿಸ್ಕೊಳ್ಬಾರ್ದು ಅಂತ ಹೇಳ್ಕೊಂಡು. ಆದರೂ ಸಮೇತ ಈ ಕಾಶಿಮಠ ಸಂಸ್ಥಾನದ ಡೆಪಾಸಿಟ್ನ ವಿಷಯದಲ್ಲಿ ಇವರು ಕೇಸ್ ಹಾಕಿದ್ದಾರೆ. ಇದು ಕೋರ್ಟ್ ಆರ್ಡರಿನ ಒಂದು ಏನು ಹೇಳ್ಬೋದು ಉಲ್ಲಂಘನೆ. ನೋಡಿ, ಅಷ್ಟು ಮಾತ್ರ ಅಲ್ಲ, ಆ ಕೋರ್ಟ್ನಲ್ಲಿ ಹೇಳ್ತದೆ, ಈಗ ಕಾಶಿಮಠ ಸಂಸ್ಥಾನದ ವ್ಯವಹಾರದಲ್ಲಿ ನೀವು ಕೈ ಹಾಕಬಾರ್ದು ಅಂತ ಹೇಳಿದ ಕೂಡಲೇ ಈ ಕಾಶಿಮಠದ ಡೆಪಾಸಿಟ್ಸ್ನಲ್ಲಿ ನೀವು ಮಾತಾಡ್ಲಿಕ್ಕೆ ಉಂಟಾ? ಯು ಶಾಲ್ ನಾಟ್ ಇಂಟರ್ಫಿಯರ್.